ಸಾಲದ ಹಣ ಮರುಪಾವತಿಗೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಬ್ಯಾಂಕ್ ಯಾವುದೇ ಅವಕಾಶವನ್ನ ನೀಡಿಲ್ಲ ಎಂದು ಬ್ಯಾಂಕ್ ಜಪ್ತಿಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಪತಿ ರಘುವೀರ್ ಪ್ರಭು ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ವ್ಯವಹಾರಕ್ಕೆ ಸಂಬಂಧಿಸಿದಂತೆ 2007ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕೆನರಾ ಬ್ಯಾಂಕ್ನಿಂದ 6 ಕೋಟಿ ರೂಪಾಯಿ ಸಾಲ ಪಡೆಯಲಾಗಿತ್ತು. 3 ಕೋಟಿ ರೂಪಾಯಿಗಳ ಮರುಪಾವತಿಯನ್ನ ಮಾಡಲಾಗಿತ್ತು. ಆದರೆ ಬಳಿಕದ ಸಮಯದಲ್ಲಿ ವ್ಯವಹಾರದಲ್ಲಿ ಸಂಪೂರ್ಣ ನಷ್ಟ ಅನುಭವಿಸಿದ ಕಾರಣ ಬ್ಯಾಂಕ್ ಸಾಲವನ್ನ ತುಂಬಲಾಗಿಲ್ಲ. ಬ್ಯಾಂಕ್ ಸಾಲ ಪಡೆಯಲು ಮಕ್ಕಳು ಹಕ್ಕು ಹೊಂದಿದ್ದ ಮನೆ ಸೇರಿದಂತೆ ತನ್ನ ಮಾಲಕತ್ವದ ಕಟ್ಟಡ ಮತ್ತು ಖಾಲಿ ಜಾಗವನ್ನ ಅಡಮಾನವಾಗಿ ಇಡಲಾಗಿತ್ತು. ವ್ಯವಹಾರದಲ್ಲಿ ಸಂಪೂರ್ಣ ನಷ್ಟ ಅನುಭವಿಸಿದ ಕಾರಣಕ್ಕಾಗಿ ಸುಮಾರು 11 ವರ್ಷಗಳ ಕಾಲ ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗಿರಲಿಲ್ಲ. ಈ ನಡುವೆ ಬ್ಯಾಂಕ್ ತನ್ನ ಅಕೌಂಟ್ ಅನ್ನ ಎನ್ಪಿಎ ಮಾಡಿದ ಕಾರಣ ಬ್ಯಾಂಕ್ ಜೊತೆಗೆ ಯಾವುದೇ ವ್ಯವಹಾರ ಮಾಡದಂತೆಯೂ ಮಾಡಲಾಗಿತ್ತು. ಸಾಲಕ್ಕೆ ಸಂಬಂಧಿಸಿದಂತೆ ಹಲವು ಬಾರಿ ಬ್ಯಾಂಕ್ ಸಿಬ್ಬಂದಿಗಳನ್ನ ಸಂಪರ್ಕಿಸಿ ಸೆಟಲ್ಮೆಂಟ್ ಮಾಡಲು ಒತ್ತಾಯ ಮಾಡಲಾಗಿತ್ತು. ಆದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೇವಲ ಕಾನೂನು ಮೂಲಕವೇ ಸಾಲವನ್ನ ವಸೂಲಿ ಮಾಡುವುದಾಗಿ ಮೊಂಡು ವಾದವನ್ನ ಬ್ಯಾಂಕ್ ಮಾಡಿತು. ಆದರೆ ತನ್ನ ಪ್ರಕರಣದಲ್ಲಿ ಈ ರೀತಿಯ ಯಾವುದೇ ಅವಕಾಶವನ್ನ ನೀಡದೆ ಏಕಾಏಕಿ ಮನೆಯನ್ನೇ ಜಪ್ತಿ ಮಾಡಲು ಮುಂದಾಗಿದೆ. ಈ ಮೂಲಕ ತನ್ನ ಕುಟುಂಬದ ಮಾನ ಹರಾಜು ಹಾಕಲು ಸಿದ್ಧತೆ ನಡೆಸಲಾಗಿತ್ತು ಎಂದು ಸಾಲಗಾರ ರಘುವೀರ್ ಪ್ರಭು ಆರೋಪಿಸಿದ್ದಾರೆ. 18ನೇ ತಾರೀಕಿಗೆ ಬೆಳಿಗ್ಗೆ ಹೆಚ್ಚು ಕಡಿಮೆ 10:15 ಗಂಟೆಗೆ ನಮ್ಮ ಮನೆಗೆ ಬ್ಯಾಂಕಿನ ಅಧಿಕಾರಿಗಳು ಸಿಬ್ಬಂದಿಗಳಂತ ಹೇಳಿ ಬಂದರು. ಆ ಸಮಯದಲ್ಲಿ ನನ್ನ ಮಕ್ಕಳು ಶ್ರದ್ಧಾ ಮತ್ತು ಧ್ರುವ ಅಲ್ಲಿದ್ದರು. ಅವರು ವಿಚಾರಿಸಿದ್ರು, ಏನು ಬಂದಿದೆ? ಏನೂ ಇಲ್ಲ, ರಘುವೀರ್ ಪ್ರಭು ಈ ಮನೆ ಮೇಲೆ ಸಾಲ ತಗೊಂಡಿದ್ದಾರೆ, ಆದ್ದರಿಂದ ನಾವು ಅದನ್ನು ಅವರು ಸಾಲ ಕಟ್ಟಲಿಲ್ಲ, ಮನೆ ಸ್ವಾಧೀನ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಆಗ ಆ್ಯಕ್ಚುಲಿ ನಾವು ಡಾಕ್ಯುಮೆಂಟ್ ಬ್ಯಾಂಕಿಗೆ ಕೊಡುವಾಗ ಈ ಡಾಕ್ಯುಮೆಂಟ್ ಮೇಲೆ ಲೋನ್ ಕೊಡ್ತೀರಾ ಅಂತ ಕೇಳಿ ನಾವು ಕೊಡುವಂಥದ್ದು. ಅವರ ಲೀಗಲ್ನಲ್ಲಿ ಅವರು ಏನು ಪಾಸ್ ಮಾಡ್ತಾರೋ ಅದೇ ಪ್ರಕಾರ ಲೋನ್ ಕೊಡ್ತಾರೆ. ಆದರೆ ಅದರಲ್ಲಿ ಮೈನರ್ ರೈಟ್ಸ್